ಮೇಲಾಧಿಕಾರಿಗಳು ಸಾಮಾನ್ಯವಾಗಿ ತಾವು ಕಚೇರಿಗೆ ಬಂದರೆ ತಮ್ಮ ಕೆಳಗಿನ ಸಿಬ್ಬಂದಿಗಳಲ್ಲಿ ಕಸವನ್ನ ಗುಡಿಸುವಂತಹ ಕೆಲಸವನ್ನ ಮಾಡಿಸುವುದು ವಾಡಿಕೆ. ಆದರೆ ಇಲ್ಲೊಬ್ಬ ಉಪ ತಹಶೀಲ್ದಾರರು ಸ್ವತಃ ತಾವೇ ಪೊರಕೆ ಹಿಡಿದು ಕಸ ಗುಡಿಸುವ ಮೂಲಕ ಇತರ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ. ಅಂದಹಾಗೆ ಇವರ ಹೆಸರು ಗೋಪಾಲಕ್ಕೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಕಚೇರಿಯಲ್ಲಿ ಉಪ ತಹಶೀಲ್ದಾರರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕಚೇರಿಗೆ ಸರಿಯಾದ ಸಮಯಕ್ಕೆ ಆಗಮಿಸುವ ಗೋಪಾಲರಿಗೆ ತಮ್ಮ ಕಚೇರಿ ಸ್ವಚ್ಛವಾಗಿರಬೇಕು ಎಂಬುದು ಮುಖ್ಯ ಉದ್ದೇಶ. ಅದಕ್ಕಾಗಿ ಅವರು ಬೆಳಗ್ಗೆ ಕಚೇರಿಗೆ ಬಂದ ತಕ್ಷಣ ತನ್ನ ಬ್ಯಾಗ್ ಅನ್ನ ತನ್ನ ಟೇಬಲ್ ಮೇಲೆ ಇಟ್ಟು ಪೊರಕೆ ಹಿಡಿದು ಸಂಪೂರ್ಣ ಕಚೇರಿಯನ್ನ ಗುಡಿಸಿ ಸ್ವಚ್ಛ ಮಾಡ್ತಾರೆ. ನಂತರ ದೇವರಿಗೆ ಕೈ ಮುಗಿದು ಆ ದಿನದ ತನ್ನ ಕರ್ತವ್ಯವನ್ನ ಆರಂಭಿಸ್ತಾರೆ. ಇನ್ನು ಇವರಿಗೆ ಈ ಕೆಲಸದಲ್ಲಿ ಕಚೇರಿಯ ಸಿಬ್ಬಂದಿ ಉದಯ್ ಅವರು ಕೂಡ ಸಾಥನ್ನ ನೀಡ್ತಾರೆ. ಗೋಪಾಲ್ ಅವರು ಉಪ ತಹಶೀಲ್ದಾರರ ಹುದ್ದೆಯಲ್ಲಿ ಇದ್ರು ಈ ಹಿಂದಿನಿಂದಲೂ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾದವರು. ಈ ತನಕ ಒಂದು ದ್ವಿಚಕ್ರ ವಾಹನವನ್ನು ಅವರು ಹೊಂದಿಲ್ಲ. ಆಟೋ ಅಥವಾ ಜೀಪ ಹತ್ತಿಕೊಂಡೇ ಕಚೇರಿಗೆ ಕರ್ತವ್ಯಕ್ಕೆ ಆಗಮಿಸ್ತಾರೆ. ಇದೀಗ ಸರ್ಕಾರಿ ಅಧಿಕಾರಿಯೊಬ್ಬರ ಈ ಸರಳ ನಡೆ ನುಡಿಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ.